ಸಮಿತಿ ಜಿಂದಾಬಾದ್. ಹೋರಾಟ ಹೋರಾಟ ನ್ಯಾಯಕ್ಕಾಗಿ ತಲಪಾಡಿ ಟೋಲ್ಗೇಟ್ ಅಧಿಕಾರಸ್ಥರ ತಾರತಮ್ಯ ನೀತಿ ಹಾಗೂ ಸಿಬ್ಬಂದಿಗಳ ಗೂಂಡಾಗಿರಿ ವಿರುದ್ಧ ಮಂಜೇಶ್ವರ ಟೋಲ್ಗೇಟ್ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಬುಧವಾರ ಸಂಜೆ ತಲಪಾಡಿ ಟೋಲ್ಗೇಟ್ ಪರಿಸರದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ನಡೆಯಿತು. ತಲಪಾಡಿ ಟೋಲ್ಗೇಟ್ ಸ್ಥಾಪಿತಗೊಂಡ ಆರಂಭದಲ್ಲಿ ಕೇರಳ ಕರ್ನಾಟಕದ ಸ್ಥಳೀಯ 5 ಕಿಲೋಮೀಟರ್ ಸುತ್ತಳತೆಯಲ್ಲಿರುವ ನಿವಾಸಿಗಳಿಗೆ ಟೋಲ್ ಸಂಗ್ರಹದಲ್ಲಿ ವಿನಾಯಿತಿ ನೀಡಲಾಗುತ್ತಿತ್ತು. ಆದರೆ ಕ್ರಮೇಣ ಇದು ಕೇವಲ ಕರ್ನಾಟಕದ ಸ್ಥಳೀಯರಿಗೆ ಮಾತ್ರ ಸೀಮಿತವಾಗಿ ಕೇರಳದವರಿಗೆ ವಿನಾಯಿತಿ ರದ್ದುಪಡಿಸಿ ಈ ಭಾಗದಿಂದ ತೆರಳುವ ವಾಹನಗಳಿಗೆ ಟೋಲ್ ಸಂಗ್ರಹ ಮಾಡಲಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಸಕ್ರಿಯವಾದ ಟೋಲ್ಗೇಟ್ ಕ್ರಿಯಾ ಸಮಿತಿ ಅನ್ಯಾಯವನ್ನು ಎದುರಿಸಲು ಸಿದ್ಧವಾಗಿ ಊರವರನ್ನು ಒಟ್ಟು ಸೇರಿಸಿ ಪ್ರತಿಭಟನೆಗೆ ನೇತೃತ್ವ ನೀಡಿದೆ. ಅಧಿಕಾರಸ್ಥರ ತಾರತಮ್ಯ ವಿರೋಧಿಸಿ ಸ್ಥಳೀಯ ಜನರನ್ನು ಒಟ್ಟು ಸೇರಿಸಿ ತಮಗಾಗುವ ಅನ್ಯಾಯವನ್ನು ಎದುರಿಸುವ ಉದ್ದೇಶದಿಂದ ಶಾಂತಿಯುತ ರೀತಿಯಲ್ಲಿ ಜಾತಿ ಮತ ಭೇದ ರಾಜಕೀಯ ಮರೆತು ಗಡಿನಾಡ ಜನತೆ ಒಗ್ಗಟ್ಟಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ತಲಪಾಡಿ ಮರಿಯಾಶ್ರಮ ಚರ್ಚ್ನ ಉಪಾಧ್ಯಕ್ಷೆ ಲೀನಾ ಡಿ ಕೋಸ್ಟಾ ಪ್ರತಿಭಟನೆಗೆ ಚಾಲನೆ ನೀಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ ಅಧ್ಯಕ್ಷತೆ ವಹಿಸಿದರು. ನೇತಾರರಾದ ಮುನೀರ್ ಕಾಟಿಪ್ಪಳ್ಳ, ಬಿವಿ ರಮೇಶ, ಡಿಎಂಕೆ ಮೊಹಮ್ಮದ್, ಸೈಫುಲ್ಲಾ ತಂಗಳ್, ಶರೀಫ್ ಪಾವೂರು, ಸಿದ್ದಿಕ್ ತಲ್ಪಾಡಿ, ಎಸ್ಎಂ ಬಶೀರ್, ಅಬ್ದುಲ್ ಸಲಾಂ ಉಚ್ಚಿಲ್, ಅಶ್ರಫ್ ಬಡಾಜೆ, ಇದಾಯತ್ತುಲ್ಲಾ, ರಹೀಂ ಉಚ್ಚಿಲ, ಮೊಹಮ್ಮದ್ ಅಲಿ ಗುಡ್ಡೆ, ಬಶೀರ್ ಕನಿಲಾ ಮೊದಲಾದವರು ಮಾತನಾಡಿದರು. ಜಬ್ಬರ್ ಬಹರೈನ್, ಜಕಾರಿಯಾ, ಮುಸ್ತಫಾ, ಆಲಿಕುಟ್ಟಿ ಮೊದಲಾದವರು ನೇತೃತ್ವ ನೀಡಿದರು. ಪ್ರತಿಭಟನೆಯಲ್ಲಿ ಟೋಲ್ಗೇಟ್ ಕ್ರಿಯಾ ಸಮಿತಿ ಪದಾಧಿಕಾರಿಗಳು, ಕಾರ್ಯಕರ್ತರು, ಜನಪ್ರತಿನಿಧಿಗಳು, ವಿವಿಧ ರಾಜಕೀಯ ಹಾಗೂ ಸಾಮಾಜಿಕ ಸಂಘಟನೆಗಳ ನೇತಾರರು, ವಿವಿಧ ಕ್ಲಬ್ಗಳ ಕಾರ್ಯಕರ್ತರು ಸೇರಿದಂತೆ 100 ಮಂದಿ ಪಾಲ್ಗೊಂಡರು. ಕ್ರಿಯಾ ಸಮಿತಿ ಕನ್ವೀನರ್ ಅಬ್ದುಲ್ ರಹೀಂ ಸ್ವಾಗತಿಸಿ ಹಸೈನಾರ್ ವಂದಿಸಿದರು. ಈಗ ಕೇವಲ ಅದು ರಾಷ್ಟ್ರೀಯ ಹೆದ್ದಾರಿ ಅಥವಾ NH ಇವರು ಮಾತ್ರ ಸಂಗ್ರಹ ಮಾಡುವಂತಹದ್ದಲ್ಲ. ನಮ್ಮ ರಸ್ತೆಗಳನ್ನೇ ಇವತ್ತು ಖಾಸಗಿಯವರಿಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಹಸ್ತಾಂತರ ಮಾಡಿ ಇವತ್ತು ಖಾಸಗಿ ಕಂಪನಿಗಳು ಹೂಡಿಕೆ ಮಾಡಿ ಅವರೇ ಇವತ್ತು ಟೋಲ್ ಅನ್ನ സംഗ്രഹ ಮಾಡುವಂತ വ്യവസ്ഥ ಕೂಡ ನಮ್ಮ കണ്ണ മുന്നിൽ. ജനങ്ങൾക്ക് വേണ്ടിയാണ് വികസനം വരുന്നത്. ഇവിടെ വികസനം വരുമ്പോൾ ജനങ്ങളെ ബുദ്ധിമുട്ടിക്കുന്ന ചില സമീപനങ്ങളാണ് ഇപ്പോൾ വന്നിരിക്കുന്നത് എന്നതാണ് യാഥാർത്ഥ്യം. അതുകൊണ്ടാണ് ജനങ്ങൾ പ്രക്ഷോഭത്തിലേക്ക് വന്നിരിക്കുന്നത്. മഞ്ചേശ്വരത്തെ ജനങ്ങൾക്ക് സൗജന്യ യാത്രയ്ക്ക് വേണ്ടിയിട്ടുള്ള സാഹചര്യം ലഭിക്കുമെന്ന് ഈ സമരത്തോടുകൂടെ ഞങ്ങൾക്ക് വിശ്വാസമുണ്ട്. ഇല്ല എങ്കിൽ അതിശക്തമായ ജനകീയ സമരത്തിന് സാക്ഷിയാവുകയാണ് ഈ തലപ്പാടിയിൽ മഞ്ചേശ്വരത്തിന്റെ ജനങ്ങൾ എന്ന് അറിയിക്കുകയാണ്. ತಲಪಾಡಿಯವರಿಗೆ ಇಲ್ಲಿ ಡಿಸ್ಕೌಂಟ್ ಇದೆ, ಮಂಜೇಶ್ವರ ಜನಗಳಿಗೆ ಯಾಕೆ ಡಿಸ್ಕೌಂಟ್ ಇಲ್ಲ? ಎಲ್ಲದರಲ್ಲೂ ಕೂಡ ಯಾಕೆ ಮಂಜೇಶ್ವರದವರನ್ನು ಕಡೆಗಣಿಸ್ತಾರೆ ಅಂತ ಹೇಳುವಂತ ಪ್ರಶ್ನೆ ನಮ್ಮ ಕಡೆಯಿಂದ ಬರ್ತಾ ಉಂಟು. ಅದೇ ರೀತಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ಇಷ್ಟು ಒಳ್ಳೆ ರೋಡಿನ ವ್ಯವಸ್ಥೆ ಕೊಟ್ಟಿದ್ದಾರೆ, ಆದ್ರೆ ಈ ಟೋಲಿನ ವ್ಯವಸ್ಥೆ ಏಜೆನ್ಸಿಗೆ ಕೊಟ್ಟು ഈ ഏജൻസിയർ മാറ്റുന്ന അന്യായವನ್ನು തടിಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. കൊറോണ സമയത്തുമായി നമുക്ക് അത് നിഷേധിക്കപ്പെട്ടിട്ടുണ്ട്. ഇപ്പോൾ കർണാടകയിൽ കുറച്ച് പ്രദേശത്ത് മാത്രം ഈ സൗജന്യ യാത്ര നൽകിയിട്ടുണ്ട്, ടോൾ രഹിത യാത്ര. പക്ഷേ മഞ്ചേശ്വര പരിസരവാസികൾക്ക് മഞ്ചേശ്വരം ഭാഗത്ത് തെക്ക് ഭാഗത്തേക്കുള്ള ജനങ്ങൾക്ക് ഇത് അനുവദിക്കപ്പെടുന്നില്ല. അതുകൊണ്ട് അതിനു വേണ്ടിയിട്ടുള്ള സമരമാണ് ഞങ്ങൾ ഇവിടെ നടക്കുന്നത്. ഇത് ഞങ്ങൾക്ക് ന്യായവും നീതിയും ലഭിക്കുന്നത് വരെ ഈ സമരം ഞങ്ങൾ മുന്നോട്ട് പോകും എന്നതിൽ യാതൊരു സംശയവുമില്ല. ഈ മഞ്ചേശ്വരത്തിൻ്റെ ഈ കേരളത്തിൻ്റെ ജനങ്ങൾക്ക് ഫ്രീ ആയി പാസ് അനുവദിക്കാത്തത് വരെ ഈ പോരാട്ടം ശക്തമായി തുടരുമെന്നാണ് അറിയിക്കുവാനുള്ളത്. ഈ ജാതി രാഷ്ട്രീയം പക്ഷമൊക്കെ മറന്നുകൊണ്ട് ഇവിടെയുള്ള ജനങ്ങൾ ഒറ്റക്കെട്ടായിട്ടാണ് ഈ സമരത്തെ മുന്നോട്ട് നയിച്ചുകൊണ്ടിരിക്കുന്നത്. അതുകൊണ്ട് ബന്ധപ്പെട്ട അധികാരികൾ കൃത്യമായിട്ട് ഈ വിഷയത്തിൽ ഇടപെടണമെന്നാണ് എനിക്ക് പറയുവാനുള്ളത്. ಅನ್ಯಾಯ